ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಪೊಟ್ಯಾಟೊ ತಿಂದೆ ತುಂಬಾ ದಿನ ಆಗಿದೆ ಅನ್ನಿಸ್ತು. ಸೊ ಇವತ್ತು ಯಾಕೊಂದು ಪೊಟ್ಯಾಟೊ ರೆಸಿಪಿನ ಟ್ರೈ ಮಾಡಬಾರ್ದು ಅಂತ. ಸೊ ಬನ್ನಿ, ಇವತ್ತು ದಮ್ ಆಲೂ ಕಾಲಿ ಮಿರ್ಚ್ ಅಂತ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿಗೆ ಬೇಕು ಪೊಟ್ಯಾಟೊ ಆ್ಯಂಡ್ ಪೆಪ್ಪರ್. ಸೊ ನಾನು ಇದನ್ನ ಬೇರೆ ಕಡೆ ನೋಡಿರೋದು. ಸೊ ಇವತ್ತು ಹೇಗ್ ಬರುತ್ತೆ ನೋಡೋಣ. ಸೊ ಬನ್ನಿ ಟ್ರೈ ಮಾಡೋಣ. ಆಲೂ ಇದೆಯಲ್ಲ, ಅದನ್ನ ದೊಡ್ಡದಾಗಿ ಕಟ್ ಮಾಡಬೇಕು. ನಾನು ಹೇಳ್ಬೋದು ಯಾವ್ದಾದ್ರು ಶೇಪಲ್ಲಿ ಕಟ್ ಮಾಡಿ ಅಂತ, ಬಟ್ ನಂಗೆ ಅನ್ನೆಸೆಸರಿ ಟೈಮ್ ಮತ್ತೆ ಎಫರ್ಟ್ ಎರಡು ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಸೊ ನಾನು ಇದನ್ನ ಈ ತರ ಎರಡಾಗಿ ಕಟ್ ಮಾಡ್ಬೋದು, ಬಟ್ ನಾನು ಇದನ್ನ 4 ಪೀಸ್ ಆಗಿ ಕಟ್ ಮಾಡ್ತೀನಿ. ಸೊ 1/4 ತರ ಆಗುತ್ತೆ. ನಾನಿಲ್ಲಿ 3 ಆಲೂ ತಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಬೈ 2 ಮಾಡ್ತೀನಿ ಅಷ್ಟೇ. ಸೊ ನೋಡಿ, ಆಯ್ತು. ಇವಾಗ ಆನಿಯನ್ ತಗೋಬೇಕು. ನಾನಿಲ್ಲಿ 2 ಆನಿಯನ್ನ ತಗೊಂಡಿದ್ದೀನಿ. ರೆಸಿಪಿ ಇದು ತುಂಬಾನೇ ಚೆನ್ನಾಗಿದೆ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ತಿನ್ಬೇಕಾದ್ರೆ. ಒಂಥರ ಮಜಾ ಇರುತ್ತೆ. ಇದು ಜಾಸ್ತಿ ಸ್ಪೈಸಿನೂ ಇರಲ್ಲ ಅಂಡ್ ಈಸಿ ಟು ಪ್ರಿಪೇರ್. ಸೂಪರ್ ಟೆಂಪ್ಟಿಂಗ್ ಡಿಶ್ ಇದು. ಆಕ್ಚುಲಿ ಇದ್ರ ಹೆಸರು ಇರ್ಬೇಕಿತ್ತು ಆಲೂ ಸೂಪರ್ ಟೆಂಪ್ಟಿಂಗ್ ಡಿಶ್ ಅಂತ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಆನಿಯನ್ ಕಟ್ ಮಾಡ್ಬೇಕಾದ್ರೆ? ಯಾರಿಗಾದ್ರೂ ಗೊತ್ತಾ ಏನು ಅಂತ? ನಂಗೆ ಇದೊಂದು ಭಾರಿ ಕಷ್ಟ ಕುಕ್ ಮಾಡ್ಬೇಕಾದ್ರೆ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಣ್ಣೆ ಬಿಡಕ್ ಆಗ್ತಾ ಇಲ್ಲ. ಕರೆಕ್ಟ್, ನಾನೊಂದು ಆಡ್ ನೋಡಿದ್ದೆ, ಹೆಲ್ಮೆಟ್ ಹಾಕೊಂಡು ಕಟ್ ಮಾಡೋದು. ಇನ್ ಮುಂದೆ ಮೋಸ್ಟ್ಲಿ ಅದೇ ಬರ್ಬೋದೇನೋ, ಹೆಲ್ಮೆಟ್ ಎಲ್ಲ ಬಂದು ಆನಿಯನ್ ಕಟ್ ಮಾಡಕ್ಕೆ. 2 ಆನಿಯನ್ನ ಕಟ್ ಮಾಡಿದ್ದೀನಿ. ಸೊ ಇವಾಗ ಆನಿಯನ್ ಕತೆ ಮುಗೀತು. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಹಚ್ಕೊಂಡು ಆಯಿಲ್ ಹಾಕ್ತೀನಿ ನಾನು. ಆಯಿಲ್ಗೆ ದಾಲ್ಚಿನಿ ಮತ್ತೆ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ಬ್ಯೂಟಿಫುಲ್. ಸೊ ಆನಿಯನ್ ಜಾಸ್ತಿ ನಾನು ಬ್ರೌನ್ ಮಾಡಲ್ಲ. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ. ಇವಾಗ ಏನ್ ಮಾಡ್ಬೇಕು, ಪೆಪ್ಪರ್ನ ಕುಟ್ಟಿ ಇಟ್ಕೊಂಡು ಆಗಿದೆ. ಸೊ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ ತರ ಮಸಾಲಾನ ಮಿಕ್ಸ್ ಮಾಡ್ಬೇಕು ಅಂತ. ಸೊ ಅಲ್ಲಿ ತನಕ ಸ್ವಲ್ಪ ಸೀಕ್ರೆಟ್ ಆಗಿರ್ಲಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡ್ತೀನಿ. ಆನಿಯನ್ ಸ್ವಲ್ಪ ಬ್ರೌನ್ ಆದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಫಸ್ಟೇ ಹಾಕಿದ್ರೆ ಅದು ತಳ ಹಿಡ್ಕೊಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ನಾನು ಇವಾಗ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ಲೇವರ್ ಬಿಡ್ಲಿ, ಅಂದ್ರೆ ಇವಾಗ ಹಸಿ ವಾಸನೆ ಇರುತ್ತಲ್ವಾ, ಅದು ಹೋದ್ ಕೂಡ್ಲೆ ಇವಾಗ ಪೊಟ್ಯಾಟೋಸ್ ನ ಆಡ್ ಮಾಡ್ಬೋದು. ಒಂದ್ ಸ್ವಲ್ಪ ಹೊತ್ತು ಇವಾಗ ಪೊಟ್ಯಾಟೋಸ್ ನ ಆಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ಇವಾಗ ನನ್ನ ಫೇವ್ರೆಟ್ ಪಾರ್ಟ್ ಅಂದ್ರೆ ನಂಗೆ ಕೊತ್ತಂಬರಿ ಸೊಪ್ಪು ಅಂದ್ರೆ ಇಷ್ಟ, ಎಲ್ಲದಕ್ಕೂ ಹಾಕ್ತಾ ಇರ್ತೀನಿ ನಾನು.
ಅದ್ರ ಕಡ್ಡಿ ಇರುತ್ತಲ್ವಾ ಅದನ್ನ ಹಾಕೋಣ ಸ್ವಲ್ಪ. ಬ್ಯೂಟಿಫುಲ್. ಇವಾಗ ಇದಕ್ಕೆ ಹಾಕ್ಬೇಕು ಮೊಸರು, ಅದ್ರ ಜೊತೆಗೆ ಪೆಪ್ಪರ್ನ ಆ್ಯಡ್ ಮಾಡಬೇಕು. ಮೊದಲು ನಾನು ಪೆಪ್ಪರ್ ಹಾಕ್ತೀನಿ, ಕ್ರಷ್ ಮಾಡಿರೋದು, ಪೌಡರ್ ಅಲ್ಲ. ಯಾಕೆಂದ್ರೆ ಕ್ರಷ್ ಮಾಡಿರೋದು ಹಾಕಿದ್ರೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವು ಅದೇ ಪೌಡರ್ ಹಾಕಿದ್ರೆ ಅದ್ರ ಸಾರ ಎಲ್ಲ ಬೇಗ ಕಳ್ಕೊಳ್ಳುತ್ತೆ. ಸೊ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ, ನಮಗೆ ನಿಧಾನವಾಗಿ ಫ್ಲೇವರ್ಸು ರಿಲೀಸ್ ಆಗ್ಬೇಕಲ್ವಾ, ಸೊ ಅದಕ್ಕೆ ನಾನು ಪೌಡರ್ ಹಾಕದೆ ಕ್ರಷ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಾದ್ಮೇಲೆ ಇದಕ್ಕಿವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ. ಸೊ ಮೊಸರು ಹಾಕಿದ ಕೂಡಲೇ ಒಡೆದು ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಏನಾಗಬೇಕು ಅದಾಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ದೆ ಗ್ಯಾಸ್ನ ಇವಾಗ ಸ್ವಲ್ಪ ಸ್ಲೋ ಮಾಡ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತಿನ್ಬೇಕನ್ನಿಸ್ತಾ ಇದೆಯಾ? ಗ್ಯಾಸ್ನ ಇವಾಗ ಸ್ಲೋ ಮಾಡಿದೆ. ಇವಾಗ ಮುಚ್ಚಬೇಕು, ಸೊ ದಟ್ ಪೊಟ್ಯಾಟೋಸ್ ಎಲ್ಲ ಚೆನ್ನಾಗಿ ಬೇಯಲಿ. ಇನ್ ಬಿಟ್ವೀನ್ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದು ಸಿಕ್ಕಾಪಟ್ಟೆ ಈಸಿ ಅಂಡ್ ಶಾರ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ, ಜೀರಾ, ಇಲಾಚಿ, ಲವಂಗ, ಪೆಪ್ಪರ್ ಸ್ವಲ್ಪ, ಆಮೇಲೆ ಸೋಂಪು, ಉಪ್ಪು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ 7 ಐಟಮ್ಸ್ನ ಹಾಕೊಂಡಿದ್ದೀನಿ ನಾನು. ಸೊ ಫ್ರೈ ಮಾಡೋಣ ಇವಾಗ. ಇದನ್ನ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಸೊ ಫುಲ್ ಪೌಡರ್ ಮಾಡ್ಕೋಬಾರ್ದು, ಅಂದ್ರೆ ನಾವು ಇವಾಗ ಫೇಸ್ಗೆ ಹಾಕ್ತಿವಲ್ಲ ಆ ತರ ಪೌಡರ್ ಆಗ್ಬಾರ್ದು ಇದು. ಜಸ್ಟ್ ಇವಾಗ ಚಾ ಎಲೆಗಳು ಬರ್ತಾವಲ್ಲ, ಟೀ ಲೀವ್ಸ್, ಸೊ ಅಷ್ಟಾದ್ರೆ ಸಾಕು. ಸೊ ಮಿಕ್ಸ್ಚರ್ ಮಾಡ್ಕೊಂಡು ಬರ್ತೀನಿ, ಗ್ರೈಂಡ್ ಮಾಡ್ಕೊಂಡು. ನಮ್ಗೆ ಆವಾಗ್ಲೇ ಹೇಳಿದ್ನಲ್ಲ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಸೊ ಆ ಟ್ರಿಕ್ನ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವೇನು ಅದನ್ನ ಹುರ್ಕೊಂಡು ಪೌಡರ್ ಮಾಡಿದ್ವು ಅದನ್ನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಮೈದಾ ಹಾಕ್ಕೊಳ್ಳಿ, ಆಮೇಲೆ ನೀರು ಹಾಕ್ಕೊಳ್ಳಿ. ಸೊ ಲಾಸ್ಟು ನಮ್ಮ ಫೇವ್ರೇಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಇದನ್ನ ಗಂಟಿಲ್ದೆ ಇರೋ ತರ ಇವಾಗ ನೀವು ಕಲಿಸ್ಕೊಳ್ಳಿ ಚೆನ್ನಾಗಿ. ಇದೆ ಇದ್ರದ್ದು ಸೀಕ್ರೆಟ್ ಟ್ರಿಕ್ ಅಂತ ಹೇಳಿದ್ನಲ್ಲ ನಾನು, ಇದೆ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನೆಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸಬ್ಸ್ಕ್ರೈಬ್ ಮಾಡಿ ಮೇಯ್ನ್ ಆಗಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ. ಇವಾಗ ನಾವೇನ್ ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನ ಆಡ್ ಮಾಡೋಣ. ನಾನು ಆವಾಗ್ಲೇ ಹೇಳಿದ್ನಲ್ಲ, ಒಂಥರ ಯುನೀಕ್ ಗಾರ್ನಿಶಿಂಗ್ ಇದು. ಇನ್ನೇನು ನೀವು ಎಕ್ಸ್ಟ್ರಾ ಏನು ಎಫರ್ಟ್ ಹಾಕ್ಬೇಕಾಗಿಲ್ಲ, ಸಿಂಪಲ್ ರೆಸಿಪಿ ಇದು. ಪೊಟ್ಯಾಟೊ ಯಾರಿಗಿಷ್ಟ ಆಗಲ್ಲ ಹೇಳಿ? ನೋಡಿ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನಾವು ಮೈದಾ ಆಡ್ ಮಾಡಿದ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಥಿಕ್ನೆಸ್ ಬಂದಿದೆ ಇವಾಗ.
ಆಯ್ತು ಇದಿಷ್ಟು. ಇವಾಗ ಪ್ಲೇಟಿಂಗ್ ಮಾಡೋಣ. ಪ್ಲೇಟಿಂಗ್ ಯಾವ ತರ ಮಾಡೋದು ಚೆಕ್ ಮಾಡೋಣ. ಓಕೆ, ಹೇಗೆ ಕಾಣಿಸ್ತಿದೆ? ಸೊ ಇವಾಗ ಆಫ್ ಮಾಡ್ತೀನಿ. ಆಯ್ತು ಇದ್ರ ಕತೆ. ಪ್ಲೇಟಿಂಗ್ ಮಾಡೋಣ. ಇದ್ರ ಬ್ಯೂಟಿನೇ ಇದು ಹೇಳ್ಬೇಕು ಅಂದ್ರೆ. ಯಾಕೆಂದ್ರೆ ದೊಡ್ಡದಾಗಿ ಕಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರೋದು. ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಜಾ ಇರಲ್ಲ. ಇವಾಗ ಟೇಸ್ಟ್ ಮಾಡುವಂತ ಟೈಮು. ಸೊ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ನಾನು. ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಸೊ ತಗೊಳ್ಳಿ, ಹೇಳಿ ಹೇಗಿದೆ. ಓಕೆ, ತಿನ್ಬಿಟ್ಟು ಟೇಸ್ಟ್ ಹೇಳಿ. ಅಷ್ಟು ಚೆನ್ನಾಗಿ ಮಾಡಿದೀನಾ? ಓಕೆ, ಸೊ ಎಂಜಾಯ್ ಮಾಡಿ ನಿಮ್ಮ ಮೀಲ್ನ. ಥ್ಯಾಂಕ್ ಯು. Father can go bop, bop, bop.